ನೋಡಿ ಎಲ್ಲಿವರೆಗೂ ಹೋಗಿದೆ ಬಟ್ಟೆಗೀತನ ಅಂತಂದ್ರೆ ಅವ್ರು ಎಂತ ಕೋಮುವಾದಿಗಳು ಅನ್ನೋದಕ್ಕೆ ಒಂದು ನಿದರ್ಶನ. ವೀರ್ ಸಾವರ್ಕರ್ ಅಂತ ಒಬ್ಬರಿದ್ದಾರೆ, ಅವರಿಲ್ಲ ಈಗ. ವೀರ್ ಸಾವರ್ಕರ್ ಅಂತ ಹೇಳಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಹಿಂದೂ ಮಹಾಸಭಾದ ಅಧ್ಯಕ್ಷ ಅವರು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಯ್ತಲ್ಲ, ಅದಕ್ಕೆ ಇವರು ಸ್ಕೆಚ್ ಹಾಕಕ್ಕೆ ಇವರು ಒಬ್ಬರು ಆ ಮರ್ಡರ್ ಅವರ ಹತ್ಯೆನಲ್ಲಿ ಇವರು ಒನ್ ಆಫ್ ದಿ ಅಕ್ಯೂಸ್ಡ್, ಒನ್ ಆಫ್ ದಿ ಆರೋಪಿ. ಏನೋ ಎವಿಡೆನ್ಸ್ ಸಾಕಷ್ಟು ಇರಲಿಲ್ಲ ಅಂತ ಅಡ್ಮಿಟ್ ಆಯ್ತು, ಬೇರೆ ವಿಚಾರ. ಅನೇಕ ಕೇಸ್ಗಳಲ್ಲಿ 190 ಕೇಸ್ಗಳಲ್ಲಿ ಅಡ್ಮಿಟ್ ಆಗ್ತದೆ. ಬಟ್ ಕಾನ್ಸ್ಪಿರಸಿ ಮಾಡಲಿಕ್ಕೆ ಇವರೇ ಕರ್ತರು, ವೀರ ಸಾವರ್ಕರೇ ಕರ್ತರು. ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಈ ದೇಶ ಏನಾಗಬೇಕು ಅದಕ್ಕೆ ಇವತ್ತು ಯಾರೋ ಒಬ್ರು ಹೇಳಿದ್ದಾರೆ, ನೀವು ಗೋಡ್ಸೆಗೂ ಕೊಟ್ಬಿಡಿ ನನಗೆ. ಗೋಡ್ಸೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದು ಹಾಕ್ತು. RSSನವರು ಹಿಂದೂ ಮಹಾಸಭಾದವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಬಿಜೆಪಿ ಅವಾಗ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು ಇವರೆಲ್ಲ. ಭಾರತ ರತ್ನ ಗಾಂಧೀಜಿಯವರು ಕೊಂದವರಿಗೆ ಭಾರತ ರತ್ನ, ಗಾಂಧೀಜಿಯವರನ್ನ ಕೊಲ್ಲಿಕ್ಕೆ ಸಜ್ಜು ಮಾಡದಂತವರಿಗೆ ಭಾರತ ರತ್ನ. ಅದರಿಂದ ಮತ್ತೆ ನಾವೇ ಬರ್ತೀವಿ. ಈ ಯಡಿಯೂರಪ್ಪ ಇದ್ದಾರಲ್ಲ, ಒಲ್ ಕೂಸು, ಅನ್ವಾಂಟೆಡ್ ಚೀಫ್ ಮಿನಿಸ್ಟರ್ ಅವರಿಗೆ ಸಮಸ್ಯೆ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾಗೆ ಇವರು ಚೀಫ್ ಮಿನಿಸ್ಟರ್ ಆಗೋದು ಇಷ್ಟ ಇರಲಿಲ್ಲ. ವಿಧಿ ಇದ್ದೇನೆ ಅನಿವಾರ್ಯವಾಗಿ ಯಡಿಯೂರಪ್ಪ ಪಕ್ಷಕ್ಕೆ ಹೊಟ್ಟೋಗ್ತಾರೆ ಅಂತ ಮಾಡಿದ್ದಾರೆ ಅಷ್ಟೇ. ಅದರಿಂದ ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪ ಒಲ್ಲದ ಶಿಶು, ಒಲ್ಲದ ಅನ್ವಾಂಟೆಡ್ ಚೈಲ್ಡ್. ಶಿಶು ಅಂದ್ರೆ ಗೊತ್ತಾಗುತ್ತಲ್ಲ, ಒಲ್ಲದ ಶಿಶು ಅಂದ್ರೆ ಗೊತ್ತಾಗುತ್ತ, ಅನ್ವಾಂಟೆಡ್ ಚೈಲ್ಡ್. ಯಡಿಯೂರಪ್ಪನಿಗೆ ಅಲ್ಲ, ಇವರಿಗೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ. ಇಲ್ಲಿ ಸಂತೋಷ್ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಇರೋದು ರಿಮೋಟ್ ಕಂಟ್ರೋಲ್. ಯಡಿಯೂರಪ್ಪಂದು ಏನು ನಡೆಯಲ್ಲ. ಆ ಸಂತೋಷ್ ಸ್ವಿಚ್ ಆದ ತಕ್ಷಣ ಈ ನಳಿನ್ ಕುಮಾರ್ ಡ್ಯಾನ್ಸ್ ಮಾಡ್ತಾರೆ. ನಳಿನ್ ಕುಮಾರ್ ಡ್ಯಾನ್ಸ್, ಅವರು ಬಟನ್ ಒತ್ತಿದ ತಕ್ಷಣ ಇವರು ಡ್ಯಾನ್ಸ್. ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ.